ತಲಪಾಡಿಯ ದೇವಿಪುರ ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರದಲ್ಲಿ ಚಂಡಿಕಾಯಾಗ ಮತ್ತು ಬ್ರಹ್ಮರಥ ಕಲಶಾಭಿಷೇಕ ಕಾರ್ಯಕ್ರಮ ನಡೆಯಿತು. ಬ್ರಹ್ಮರಥ ನಿರ್ಮಾಣ ಸಮಿತಿಯ ಅಧ್ಯಕ್ಷ ರಾಮ್ ಮನೋಹರ್ ರೈ ಮಾಧ್ಯಮದ ಜೊತೆ ಮಾತನಾಡಿ, ನಿರೀಕ್ಷೆಗಿಂತಲೂ ಮಿಗಿಲಾದ ರೀತಿಯಲ್ಲಿ ಶ್ರೀ ಕ್ಷೇತ್ರಕ್ಕೆ ಬ್ರಹ್ಮರಥ ಸಮರ್ಪಣೆ ಕಾರ್ಯ ಅದ್ದೂರಿಯಾಗಿ ನೆರವೇರಿದ್ದು, ಮಾರ್ಚ್ 17ರಂದು ಮಹಾರಥೋತ್ಸವ ನಡೆಯಲಿದೆ. ದೇವಸ್ಥಾನ ಹಳೆಯದಾಗಿದ್ದ ಹಿನ್ನೆಲೆಯಲ್ಲಿ ನೂತನ ರಥ ನಿರ್ಮಾಣ ನಿಟ್ಟಿನಲ್ಲಿ ಸಮಿತಿಯನ್ನ ರಚಿಸಿ ಮುಂದಿನ ವರ್ಷ ಕ್ಷೇತ್ರಕ್ಕೆ ಬ್ರಹ್ಮರಥ ಸಮರ್ಪಿಸಲು ಯೋಜಿಸಲಾಗಿತ್ತು. ಆದರೆ ಕೇವಲ 6 ತಿಂಗಳಲ್ಲಿ ಬ್ರಹ್ಮರಥ ನಿರ್ಮಾಣಗೊಂಡು ಕ್ಷೇತ್ರಕ್ಕೆ ಸಮರ್ಪಿಸಲಾಗಿದೆ. ಇದು ದೇವಾನುಗ್ರಹ ಮತ್ತು ಊರವರ ಸಹಕಾರದಿಂದ ಸಾಧ್ಯವಾಗಿದೆ ಎಂದು ಹೇಳಿದರು. ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಬ್ರಹ್ಮರಥ ಸಮರ್ಪಣಾ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಿತು. ತುಂಬ ಸಂತೋಷ. ಸಹಸ್ರಾರು ಭಕ್ತಾದಿಗಳು ಬಂದು ಭಾಗವಹಿಸಿದ್ದಾರೆ. ನಮ್ಮ ಅನಿಸಿಕೆಗಿಂತ 4 ಪಾಲು ಜನ ಭಕ್ತಾದಿಗಳು ಇವತ್ತು ಬಂದಿದ್ದಾರೆ. ಮೊನ್ನೆ ಶೋಭಾಯಾತ್ರೆ ಕೂಡ ನಾವು ಎನಿಸಕ್ಕಿಂತ ಜಾಸ್ತಿ ಜನ ಬಂದು ಅದ್ಧೂರಿಯಾಗಿ ಅದು ಆಗಿದೆ. ಈ ದಿವಸ ಬ್ರಹ್ಮಕಲಶ ದೇವರಿಗೆ ಮತ್ತು ರಥಕ್ಕೆ ಬ್ರಹ್ಮಕಲಶ ಆಯಿತು. ಆಮೇಲೆ ಇವತ್ತು ಚಂಡಿಕಾಯಾಗ ಆಯಿತು. ಅನ್ನ ಸಂತರ್ಪಣೆ ಸಹಸ್ರಾರು ಮಂದಿ ಬಂದು ಅನ್ನ ಸಂತರ್ಪಣೆಯನ್ನು ಸ್ವೀಕರಿಸಿ ಹೋಗಿದ್ದಾರೆ. ಬ್ರಹ್ಮರಥ ನಿರ್ಮಾಣ ಸಮಿತಿ ವತಿಯಿಂದ ನಮಗೊಂದು ಸಂತೋಷದಾಯಕ ವಿಚಾರ ಅಂದರೆ ಒಟ್ಟು ಕಾರ್ಯಕ್ರಮ 4 ತಿಂಗಳಲ್ಲಿ ಪೂರ್ತಿಯಾಯಿತು ಅನ್ನುವಂಥ ಒಂದು ಸಂತೋಷದ ಒಟ್ಟಿಗೆ ಕಾರ್ಯಕ್ರಮ ಯಶಸ್ಸಾಗಕ್ಕೆ ಅದಕ್ಕೆ ಸಹಕರಿಸಿದಂಥ ಎಲ್ಲ ಭಕ್ತಾದಿಗಳು ಮತ್ತು ಈ ಊರಿನ ಸಂಘ ಸಂಸ್ಥೆಯ ಎಲ್ಲ ಕಾರ್ಯಕರ್ತರಿಗೂ ನಾವು ಧನ್ಯವಾದಗಳನ್ನು ಈ ಮೂಲಕ ಸಲ್ಲಿಸ್ತಾ ಇನ್ನು ಮುಂದೆಯೂ ದೇವಸ್ಥಾನದಲ್ಲಿ ನಡೆಯುವಂಥ ಕಾರ್ಯಕ್ಕೆ ಅವರಿಂದ ಪ್ರೇರಣೆ ಸಿಗಲಿ ಎಂಬುದಾಗಿ ವಿನಂತಿಯನ್ನು ಮಾಡಿ. ಕಾರ್ಯದರ್ಶಿ ಮೋಹನ್ ದಾಸ್ ಶೆಟ್ಟಿ ನೆತ್ತಿಲಬಾಳಿಕೆ ಅವರು ಮಾತನಾಡಿ, ಕ್ಷೇತ್ರಕ್ಕೆ ಬ್ರಹ್ಮರಥ ಸಮರ್ಪಣಾ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದಿದ್ದು, ನಿರೀಕ್ಷೆಗಿಂತಲೂ 4 ಪಟ್ಟು ಹೆಚ್ಚು ಜನ ಸೇರಿದ್ದಾರೆ. ಸಹಸ್ರಾರು ಜನರು ಅನ್ನ ಸಂತರ್ಪಣೆಯಲ್ಲಿ ಭಾಗಿಯಾಗಿದ್ದಾರೆ ಎಂದು ಹೇಳಿದರು. ಸಮರ್ಪಣಾ ಕಾರ್ಯ ಯಶಸ್ವಿಯಾಗಿದೆ. ಇನ್ನು ಮುಂದೆ 17 ತಾರೀಕಿನ ನಡೆಯುವ ಮಹಾರಥೋತ್ಸವ ಬೆಳಿಗ್ಗೆ ದೇವರು ರಥದಲ್ಲಿ ಕುಳ್ಳಿರಿಸಿ ಆಮೇಲೆ ನಡೆಯುವ ಮಹಾ ಅನ್ನ ಸಂತರ್ಪಣೆ, ಸಂಜೆ ಮಹಾರಥೋತ್ಸವಕ್ಕೆ ಎಲ್ಲರೂ ಸಹಕರಿಸಬೇಕಾಗಿ ಇದು ಅದ್ದೂರಿಯಾಗಿ ನಡೆಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಪ್ರಧಾನ ಅರ್ಚಕ ಗಣೇಶ್ ಭಟ್ ಪಂಚಾಳ ಅವರು ಮಾತನಾಡಿ, ಕ್ಷೇತ್ರದ ಬ್ರಹ್ಮರಥ ವರ್ಷಕ್ಕೆ ಮೊದಲೇ ಸಮರ್ಪಣೆಯಾಗಿದ್ದು, ಶ್ರೀದೇವಿಯೇ ಮಾಡಿಸಿರುವುದಕ್ಕೆ ಸಾಕ್ಷಿ ಎಂದು ಹೇಳಿದರು. ನಮ್ಮ ರಾಮವನ ಯಜಮಾನಿಕೆರು ಎಂಕುಲು ಒಂಜಿ 4 ತಿಂಗಳು ದುಂಬು ಮಂತ ಮೂಜಿ ಗ್ರಾಮದ ಭಕ್ತಜನಗಳನ್ನು ಸೇರಿಸಾ ಒಂದು ತಲ್ಪಾರ್ದಪ್ಪನ ಸನ್ನಿಧಾನಡು ಬ್ರಹ್ಮರಥ ನಿರ್ಮಾಣ ಸಮಿತಿ ಮಂಜಿತ್ತೊಂದು ವ್ಯವಸ್ಥೆನೇ ಹುಟ್ಟುಪಾಡ್ದು ಅವರು ನಿಶ್ಚಯ ಮಾಡಿದ ಪ್ರಕಾರವಾದ ಕೋಟೇಶ್ವರ ಶಿಲ್ಪಿನ ಕೈಟ್ಟು ಬ್ರಹ್ಮರಥ ನಿರ್ಮಾಣ ಮುಲ್ಪ ಸಂಕಲ್ಪ ತಂದು ವಿಜಯದಶಮಿದ ಪರ್ವಕಾರಡು ಭಕ್ತಜನಕರ ಸಹಕಾರಡು ದೇವರ ಪ್ರಾರ್ಥನೆ ಬಿಟ್ಟು ಪ್ರಸಾದ ಬರ್ತದಿತ್ತ ಇಂಕು ಬಣ್ಣಗೆ ಎಂಕುಲು ಮಲ್ತದ ಬಂಡ ಅವು 2 ವರ್ಷದ ಅವಧಿ ಪೋಡಾವು ಅಂಡ ಇದು ದೇವರೇ ಮಲ್ತಿರೋ ಸಾಕ್ಷಿ ಆ ತಲ್ಪಾಡಿದ ಬ್ರಹ್ಮರಥ ಬಣ್ಣಗ 4 ತಿಂಗಳದ ಅವಧಿಗೆ ಬ್ರಹ್ಮರಥನ ದೇವರು ಈ ಜಾಗ ತರ್ಪಡಾದ ಐನ ಸ್ವೀಕಾರ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಬ್ರಹ್ಮರಥ ನಿರ್ಮಾಣ ಸಮಿತಿಯ ಕೋಶಾಧಿಕಾರಿ ಪ್ರದೀಪ್ ಕಿಲ್ಲೆ, ಕಾರ್ಯದರ್ಶಿ ವಸಂತ್ ದೇವಾಡಿಗ, ಸದಸ್ಯರಾದ ಸುರೇಶ್ ಆಳ್ವಾ, ಸಂತ್ಯಗುತ್ತು, ಗೋಪಾಲಕೃಷ್ಣ ಮೇಲಾಂಟ ಮತ್ತಿತರರು ಉಪಸ್ಥಿತರಿದ್ದರು.